ಕುಂಜಿತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಸರಳವಾದ ರೀತಿಯಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಪೀಸ್ ಕ್ರಿಯೇಟಿವ್ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲ ಧ್ವಜಾರೋಹಣವನ್ನ ಗೈದ್ರು. ಬಳಿಕ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಸಂದೇಶವನ್ನ ನೀಡಿದ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪೀಸ್ ಕ್ರಿಯೇಟಿವ್ ಶಾಲಾ ಪ್ರಾಂಶುಪಾಲರಾದ ಮಹಮ್ಮದ್ ಅಲಿಯವರು ಅಧ್ಯಕ್ಷತೆ ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಇಡೀ ಭಾರತ ಸಂಭ್ರಮಿಸಿದ ದಿನ. 1950 ಜನವರಿ 26 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಕರಡು ಸಮಿತಿಯ ರಚನೆಗಾಗಿ ಭಾರತ ಸಂವಿಧಾನದ ರಚನೆಯ ಕಾರ್ಯ ಆರಂಭವಾಗಿತ್ತು. 1949ರಲ್ಲಿ ಅಂಗೀಕರಿಸಲ್ಪಟ್ಟು ಸಂವಿಧಾನ ತಿದ್ದುಪಡಿಯ ನಂತರ 1950ರ ಜನವರಿ 26ರಂದು ಅಧಿಕೃತವಾಗಿ ಸಂವಿಧಾನವಾಗಿ ಜಾರಿಗೆ ಬಂದಿತ್ತು. ಆ ದಿನವೇ ಗಣರಾಜ್ಯೋತ್ಸವ ಅಥವಾ ಗಣತಂತ್ರ ದಿನವಾಗಿದೆ ಎಂದು ಹೇಳಿದರು. Today we are celebrating the 73rd Republic Day of India. We know after the independence in the year 1947, after the 2 years in the year 1950, January 26, India became the Republic country. Under the leadership of our first Prime Minister Jawaharlal Nehru, Indian government constituted the Indian Constitution Committee under the chairmanship of Dr. Ambedkar. On this day, January 26, India, with the people of Indians, solemnly resolved India is a social, secular and republic and a democratic country. ಶಾಲಾ ನಿರ್ದೇಶಕರಾದ ಉಬೈರ್ ಚೆಮ್ನಾಡ್ ಅವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ತುಂಬಾ ಸಂತೋಷವಿದೆ ಎಂದು ಹೇಳಿ ಶಾಲೆಯ ಅಧ್ಯಾಪಕರ ಹಾಗೂ ಸಿಬ್ಬಂದಿಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಎಲ್ಲರಿಗೂ ಶುಭವನ್ನ ಹಾರೈಸಿದ್ರು. Actually, when our chairman called me yesterday, I was not in a good mood to come and participate in this function. Later, I thought this is the first Independence Day we are celebrating in our Kunturu school. So I thought I don't want to miss this opportunity to meet the students, teachers, parents, and management teams and all staffs. So after reaching here, they request me to make a few words because I was not a good mood because the health also not supporting me. In spite of all this, I was very happy to come and meet you to and deliver us few words. ಬಳಿಕ ಶಾಲಾ ವಿದ್ಯಾರ್ಥಿನಿ ಅಫ್ರೀನ್ ಅವರು ಮಾತನಾಡಿ ಶಾಲಾ ಚಟುವಟಿಕೆಗಳ ಬಗ್ಗೆ ಉತ್ತಮವಾದ ಮಾಹಿತಿಯನ್ನ ನೀಡಿ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಶಾಲಾ ನಿರ್ದೇಶಕ ಹಸನ್ ಮೂಸಾ, ಲೆಕ್ಕ ಪರಿಶೋಧಕ ಮೊಹಮ್ಮದ್ ಪೆರೆಂಗಡಿ ಹಾಗೂ ಉದ್ಯಮಿ ಮೂಸಾ ಕೆಎಚ್ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಚಿಣ್ಣರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶಾಲಾ ಅಧ್ಯಾಪಕರುಗಳು, ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಗಡಿನಾಡ ಪ್ರದೇಶ ಕುಂಜಿತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂತನವಾಗಿ ತಲೆ ಎತ್ತಿರುವ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ತರಬೇತಿಯನ್ನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ಇದೀಗ ಪ್ರವೇಶಾತಿ ಆರಂಭಗೊಂಡಿದ್ದು, ಹೆಚ್ಚಿನ ಮಾಹಿತಿಗಾಗಿ 9400164660 ಹಾಗೂ 9400387660 ಅನ್ನು ಸಂಪರ್ಕಿಸಬಹುದಾಗಿದೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.